ಅವರು ಮಂಗಳೂರಲ್ಲಿ ನಮಗೆ ದುಡಿಲಿಕ್ಕೆ ಆಗ್ತದೆ ಅಂತ ಹೇಳಿ ಕಳೆದ ಪ್ರಶ್ನೆ ಹೇಳಿದ್ದೆ. ಮನೆಯಲ್ಲಿದ್ದ ಚಿನ್ನ ಅಥವಾ ಇನ್ನಿತರ ಯಾವುದೇ ವಸ್ತುಗಳನ್ನು ಅಡ ಇಟ್ಟು ಅಥವಾ ಬ್ಯಾಂಕಿನಲ್ಲಿ ಇಟ್ಟು ಅದರಿಂದ ಹಣ ತಗೊಂಡು ಬಂದು ಲೋನ್ ಮಾಡಿ ಆಟಗಳನ್ನು ಖರೀದಿಸಿದ್ದಾರೆ. ಹೀಗಿರುವಾಗ ಈ ರೀತಿ ಇವರು ಮಾಡುವಂತದ್ದು ಸರಿಯಲ್ಲ ಅಂತ ಹೇಳಿ ನನಗೆ ಕಾಣ್ತದೆ. ಯಾಕಂತ ಹೇಳಿದ್ರೆ ಅವರು ಕೊಟ್ಟ ಮಾತಿನ ಪ್ರಕಾರ ನಡೀತಾ ಇಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ಸಲ ಒಂದು ಡಿಸಿ ಬರುವಾಗ ರೂಲ್ಸ್ ಚೇಂಜ್ ಅಂತ ಹೇಳಿ. ಈಗ ಇದಕ್ಕೆ ಮುಂಚೆ ಡಿಸಿ ಅವರು ಮುಲಾಯಂ ಸರ್ ಅವರು ನಮಗೆ ಕರ್ನಾಟಕ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಂಚರಿಸಲು ಮುಕ್ತ ಅವಕಾಶವನ್ನು ನೀಡಿದ್ರು. ಸಡನ್ ಆಗಿ ಡಿಸಿ ಚೇಂಜ್ ಆಯ್ತು. ಚೇಂಜ್ ಆದ ತಕ್ಷಣ ಪುನಃ ರೂಲ್ಸ್ ಬಂತು, ಇಲ್ಲ ನೀವು ಪರ್ಮಿಟ್ ಮಾಡ್ಲೇಬೇಕು ಅಂತ ಹೇಳಿ. ಸರಿ, ನಾವು ಒಪ್ಕೊಂಡ್ವಿ, ಪರ್ಮಿಟ್ ಮಾಡ್ತೇವೆ ಅಂತ ಹೇಳಿ ಒಪ್ಕೊಂಡಾಗ ಇಷ್ಟು ಗಾಡಿಗೆ ಮಾತ್ರ ಸೀಮಿತ ಅಂತ ಹೇಳಿದ್ರು. ಅದಕ್ಕೂ ಒಪ್ಕೊಂಡ್ವಿ. ಅಕ್ಟೋಬರ್ 30ರವರೆಗೆ ಬಂದಂತಹ ಗಾಡಿಗಳಿಗೆ ಕೊಡ್ತೇವೆ ಅಂತ ಹೇಳಿದ್ರು. ಅದಕ್ಕೂ ಒಪ್ಕೊಂಡ್ವಿ. ಎಲ್ಲದಕ್ಕೂ ಒಪ್ಕೊಂಡಿರುವಾಗ ಇವರು ಚಾಲಕರ ಜೀವನದಲ್ಲಿ ಆಟ ಆಡ್ತಿದ್ದಾರೆ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ ನಾನು. ತಾತ್ಕಾಲಿಕ ಪರವಾನಗಿಯನ್ನು ನೀಡುವಂತದ್ದು, ಯಾಕೆಂತ ಹೇಳಿದ್ರೆ ನನಗೆ ಗೊತ್ತಿರೋ ಪ್ರಕಾರ ತಾತ್ಕಾಲಿಕ ಪರವಾನಗಿ ಅಂತ ಹೇಳಿದ್ರೆ ಕೇರಳ, ತಮಿಳುನಾಡು ಹೋಗುವಂತ ಟ್ರಕ್ಗಳಿಗಾಗಿರ್ಲಿ ಅಥವಾ ಬೇರೆ ಯಾವುದೇ ಟೂರಿಸ್ಟ್ ವೆಹಿಕಲ್ ಗಳಿಗಾಗಿರ್ಲಿ ತಾತ್ಕಾಲಿಕ ಪರವಾನಗಿ ಅಂತ ಹೇಳಿ ನೀಡ್ತಾರೆ. 7 ದಿನದ್ದು ಅಥವಾ 1 ತಿಂಗಳದ್ದು 15 ದಿವಸದ್ದು ಹೀಗೆ ತಾತ್ಕಾಲಿಕ ಪರವಾನಗಿ ನೀಡ್ತಾರೆ. ಇದು ಸಿಟಿಯೊಳಗೆ ಸಂಚರಿಸಲು ತಾತ್ಕಾಲಿಕ ಪರವಾನಗಿಯನ್ನು ನೀಡುವಂತದನ್ನು ನಾನು ಫಸ್ಟ್ ನೋಡ್ತೇವಂತದ್ದು. ಅದೇ ರೀತಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಾವು ಕೇಳುದು ಈಗ ಕೆಲವು ನಿಬಂಧನೆಗಳನ್ನು ಹಾಕಿದ್ರು ನಮಗೆ. ಯಾರು ಆರ್ಸಿ ಓನರ್ ಇದ್ದಾರೆ ಅವರೇ ದುಡಿಬೇಕು ಅಂತ ಹೇಳಿ ಅದಕ್ಕೂ ಒಪ್ಪಿಕೊಂಡು ನಾವು ಸಹಿ ಅಂತ ಹೇಳಿದ್ವಿ. ಆದ್ರೆ ಈ ನಿಬಂಧನೆಗಳು ಖಾಲಿ ಬ್ಯಾಟರಿ ಚಾಲಿತ ಇವಿ ಆಟೋಗಳಿಗೆ ಮಾತ್ರ ಯಾಕೆ ಅಂತ ಹೇಳುವಂತದ್ದು ನಮ್ಮದೊಂದು ಪ್ರಶ್ನೆ.